ನಮಸ್ಕಾರ ವೀಕ್ಷಕರೇ. ಮಂಗಳೂರಿನ ತೊಕ್ಕೊಟ್ಟು ಓವರ್ ಬ್ರಿಡ್ಜ್ನಲ್ಲಿ ನಡೆದಿದ್ದ ರೌಡಿ ಶೀಟರ್ ಟ್ಯಾಬ್ಲೆಟ್ ಆರಿಫ್ ಮರ್ಡರ್ ಕೇಸ್ ನೆನಪಿರಬಹುದು. ಇಡೀ ಕರಾವಳಿಯನ್ನೇ ಶಾಕ್ ಮಾಡಿದ್ದ ಈ ಗ್ಯಾಂಗ್ ವಾರ್ ಕೇಸ್ನಲ್ಲಿ ಮಂಗಳೂರು ಸಿಸಿಬಿ ಪೊಲೀಸರು ಈಗ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಕೊಲೆಗಡುಕರಿಗೆ ಬ್ಯಾಕ್ಎಂಡ್ನಲ್ಲಿ ನಿಂತು ಹಣದ ಸಪ್ಲೈ ಮಾಡ್ತಾ ಇದ್ದ ಕಿಲಾಡಿಯನ್ನ ಸಿಸಿಬಿ ಟೀಮ್ ಅರೆಸ್ಟ್ ಮಾಡಿದೆ. ಬಂಧಿತ ಆರೋಪಿ ಯಾರು? ಈ ಮರ್ಡರ್ ಹಿಂದೆ ಇರೋ ಕರಾಳ ಲಿಂಕ್ ಏನು? ಕಂಪ್ಲೀಟ್ ಅಪ್ಡೇಟ್ಸ್ ಇಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿರೋ ಆ ಆರೋಪಿ ಹೆಸರು ಇಬ್ರಾಹಿಂ ಸಿನಾನ್ ಯಾನೆ ಚಿನ್ನು. ಬಜಾಲ್ ಶಾಂತಿನಗರದ ಈ 21 ವರ್ಷದ ಯುವಕ ಬೇರೆ ಯಾರೂ ಅಲ್ಲ, ಈ ಹಿಂದೆ ಮೃತಪಟ್ಟಿದ್ದ ರೌಡಿ ಶೀಟರ್ ಟೊಪ್ಪಿ ನೌಫಾಲ್ನ ಸಹೋದರ. ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಸಿಕ್ಕಿರೋ ಮಾಹಿತಿ ಕೇಳಿದ್ರೆ ನೀವು ಬೆರಗಾಗ್ತೀರಾ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಟ್ಯಾಬ್ಲೆಟ್ ಆರಿಫ್ನನ್ನ ಮುಗಿಸೋಕೆ ಅಂಡರ್ ವರ್ಲ್ಡ್ ಸ್ಟೈಲ್ನಲ್ಲಿ ಸ್ಕೆಚ್ ಹಾಕಿದಾಗ ಈ ಚಿನ್ನು ಕೂಡ ಅಲ್ಲಿ ಪ್ರೆಸೆಂಟ್ ಇದ್ದ. ಅಷ್ಟೇ ಅಲ್ಲ, ಮಾರ್ಚ್ 27ರಂದು ಮರ್ಡರ್ ಮಾಡಿದ ಗ್ಯಾಂಗ್ಗೆ ಫುಲ್ ಫಂಡಿಂಗ್ ಮಾಡಿದೆ ಈತ ಅನ್ನೋದು ಪ್ರೂವ್ ಆಗಿದೆ. ನಿಮ್ಗೆ ಗೊತ್ತಿರ್ಲಿ, ಮಾರ್ಚ್ 27ರಂದು ಬೆಳ್ಳಂಬೆಳಗ್ಗೆ ತೊಕ್ಕೊಟ್ಟು ಫ್ಲೈಓವರ್ ಹತ್ತಿರ ಬೈಕ್ನಲ್ಲಿ ಹೋಗ್ತಾ ಇದ್ದ ಆರಿಫ್ನನ್ನ ಕಾರ್ನಲ್ಲಿ ಚೇಸ್ ಮಾಡ್ಕೊಂಡು ಬಂದ ದುಷ್ಕರ್ಮಿಗಳು ಅಟ್ಟಾಡಿಸಿ ತಲ್ವಾರುಗಳಿಂದ ಕೊಚ್ಚಿಕೊಂದಿದ್ರು. ಕೃತ್ಯಕ್ಕೆ ಬಳಸಿದ್ದ ಕಾರನ್ನ ಬಂಟ್ವಾಳದ ಬುಡೋಳಿ ಅನ್ನೋ ಜಾಗದಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ರು. ಮೊದಲು ಉಳ್ಳಾಲ ಸ್ಟೇಷನ್ನಲ್ಲಿದ್ದ ಈ ಕೇಸ್ನ ಗಂಭೀರತೆ ನೋಡಿ ಕಮಿಷನರ್ ಇದನ್ನ ಸಿಸಿಬಿಗೆ ವಹಿಸಿದ್ರು. ಈಗಾಗ್ಲೇ ಈ ಕೇಸ್ನಲ್ಲಿ ರಿಫಾತ್ ಅಲಿ, ಜುಟ್ಟು ಅಶ್ಫಾಕ್, ಪುಚ್ಚೆ ನಿಶಾಕ್, ಕೊಕ್ಕಡ ಜುನೈದ್ ಸೇರಿದಂತೆ ಬರೋಬ್ಬರಿ 11ಕ್ಕೂ ಹೆಚ್ಚು ಜನ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಇನ್ನು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಈ ಗ್ಯಾಂಗ್ಗಳನ್ನು ಸುಮ್ಮನೆ ಬಿಡಲ್ಲ ಅಂತ ಖಡಕ್ಕಾಗಿ ನಿಂತಿದ್ದಾರೆ. ಸಿಕ್ಕಿಬಿದ್ದಿರೋ ಎಲ್ಲಾ ರೌಡಿಗಳ ವಿರುದ್ಧ ಭಯಾನಕ ಕೋಕಾ ಕಾಯ್ದೆ ಅಡಿಯಲ್ಲಿ ಕೇಸ್ ಬುಕ್ ಮಾಡಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಮತ್ತೆ ಸದ್ದು ಮಾಡ್ತಿರೋ ಈ ಗ್ಯಾಂಗ್ ವಾರ್ ಮತ್ತು ಪೊಲೀಸರ ಈ ಖಡಕ್ ಆಕ್ಷನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ತಕ್ಷಣ ಕಮೆಂಟ್ ಮಾಡಿ. ಇಂಥ ಕ್ರೈಮ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.